ಮನುಷ್ಯ ಜನ್ಮಡು ಧಾರಣೆ ಮಾಡ್ಕೊಡ್ತಾಂಡ ಇದು ಪುಣ್ಯ ವಿಶೇಷವನ್ನು ಪಡ್ತೀರಿ ಅಂತೇಳಿ ತಾಯಿ ಪಂಡ ಉಲ್ಪದೋಲೆ ಒಂಜಿ ಕಡೆಗೆ ತೂಂದಾಂಡ ಅವಿಯೇತು ಜಾನಪದ ಕಲಿತು ಒಂದು ಗಂಟೆ ಅವು ಜಾತ್ರೆ ನೇಮ ನಿರಾವಳಿ ಹಬ್ಬಂತಿರ ಕಾರ್ಯಕ್ರಮ నేను ಪೂರ ತೂಣದ ಈ ತೌಳವನಾಡಿದ ಹುಟ್ಟೋಡ್ನಾಂಡ ಅಷ್ಟು ಪುಣ್ಯವನ್ನು ಕುಕ್ಕೊಡಿಗೆ ಅಂತೇಳಿ ಈ ಒಂದು ಭುಜಗಾರಸ್ಥರಿಗೆ ಮಗಳಾತ ಪುಟ್ಟಿಗೆ ಆಂಡ ದಾದ ಮಾಡ್ತೀನಿ ಏನು ಅಪ್ಪನ ಮೋಡಿನಿ ಆಂಡ ಏನು ಅಮ್ಮೇರ ಏನಂದು ಎಟ್ಟ ರೀತಿ ಇದು ಮಲ್ಲೆ ಮತ್ತೆ ನಾಡು ತೀರ್ಥದಿಂದ ಇದುಕೊಂಡವು ತೀರ್ಥದಿಂದ ಕಕ್ಕೆಗೊಂಡು ಹಿಡಿದು ಬಾರಿ ಒಂದು ಅಕ್ಕರೆ ಮಲ್ಲೆವಂತನಾರು ದಾರಿ ಗೊತ್ತದೆ ಈ ಪ್ರಪಂಚರು ಪ್ರತಿಯೊಂದು ಒಂದು ಮಗಳಿಗೆ ತನ್ನ ಅಮ್ಮೇರ ಇದ್ದೀನಿ ಅವು ಏತು ಎಟ್ಟೆ ರೀತಿಯಲ್ಲಿ ಸಾಕತೆಯ ಬಂಟ್ರೇನು ಏನನ್ನು ತೂದು ಲೋಕ ಏನೋ ಹೊರದ್ದು ಆತ ಮಾತ್ರ ಬರ್ತೇನೆ ಎಣ್ಣೆ ಗುರುಕುಲರಿಗೆ ಹೋದು ಗೋಡೆ ವಿದ್ಯೆಲ್ಲ ಯಾರು ಕೊಂಡಲಾಗ್ತೆ ಪಂಚಾಯತ್ ಕೂಡ ಭೂಮಿಯ ರೀತಿಯ ಮುಂದು ಕೊರತೆ ಇನ್ನು ಎನ್ನು ಪಾಲಗಿದ್ದಿ ಆಂಡ ಕೆಲವುದನ್ನು ಪಂಡ್ತೀರಿ ಗೋಲು ಪಣ್ಣು ಉಳ್ಳಲ್ಲ ಅವನು ದೇವರ ಸಾನ್ನಿಧ್ಯ ಒಂದು ಪಂಡಿದೆ ಅಂತೇನೆ ಕೆಲವುದಲ್ಲಿ ಈ ರೀತಿಯ ಪಂಡ್ತೀರಿ ಪಣ್ಣು ಏಪಲ ಸ್ವಾತಂತ್ರ್ಯ ಪಂಡಿದೆ ತಾಯಿ ಗೊತ್ತದೆ ಇಲ್ಲಿಯ ಪ್ರಾಯರು ಅಪ್ಪ ಅಮ್ಮನ ಅಧೀನ ಹಿಡ್ಕೊಳ್ಳಿಗೆ ಮತ್ತೆ ವಯಸ್ಸಿನ ಕಂಟರಿನ ಅಧೀನ ಬರ್ಪಾಲೆ ಅಂತೇನೆ ಒಂದು 4 ಜೋಕ್ಲೇನು ಪಡೆದ ಅನ್ನದ ತನ್ನ ಜೋಕ್ಲಿನ ಅಧೀನದ ಅನ್ಕೋಪಾಳಿಗೆ ಅಪಗಂಡ ಒರಿಯನ ಆಧೀನೋಡು ಅಲ್ಲಿ ಕೂಡ ಅಪಗಂಡ ಹುಟ್ಟಿದ ಇಲ್ಲೇನು ಒಡೆಯ ಕೋಪರಂತಿನ ಇಲ್ಲೇನು ಪೂರ ಬೆಳಗನು ಅನ್ನೋದು ಒಂದು ಪೊಣ್ಣುಗೆ ಅಪಗಂಡ ಪೊಣ್ಣು ಪಡ್ಪಡಾಲಿ ಗಾಚಿಯನ್ನು ಪಡೆಯಲು ಸಾಧ್ಯತೆ ಉಂಟು ಆತ ಮಾತ್ರ ಬರ್ತದೆ ಯಾನು ಯೋಚನೆ ಮಾಡ್ತಾನ ಎನ್ನ ಅಪ್ಪಾಜಿಗೆ ಬೇಟೆ ಆಣು ಜೋಕಿಗೆ ಏರ್ಲಿದ್ದೇನೆ ಆಂಡ ಯಾನೋರ್ತೇ ಪೊಣ್ಣು ಮಗಲು ಆಂಡ ಮುಡ್ಪರಡ್ಡಿ ಜನ ಖಂಡಿತವಾಗಲ್ಲ ಮಾತಣ್ಣ ಅಕಲೇ ಕೋಟೆಗೆ ಹೋಗ್ಕೊಳ್ಳೋ ಸಂದರ್ಭಗಳು ಎನ್ನ ಅಪ್ಪಾಜಿಗೆ ಇರುವ ಜೋಕಿನಲ್ಲಿಗೆ ಅಪಗಂಡ ಅಲ್ಲಿ ಈ ಕೊಟ್ಟರು ಈ ಅರಮನೆಗೆ ಗೊಳೆಯುವುದಿಲ್ಲ ಆಂಡ ಯಾರು ಯೋಚನೆ ಮಾಡ್ತಾನ ಮಾತಣ್ಣಿ ಅಕಲೇ ಸ್ವಲ್ಪ ಗೊಳೆಯುವುದಿಲ್ಲ ಈ ಕೊಳೆಗಳು ಒಟ್ಟಿಗೆ ಒಂದೇ ಗುರುಮಟ್ಟಕ್ಕೆ ವಿದ್ಯಾಭ್ಯಾಸನಾಗಲಿ ಎಂತ
ಅದನ್ನು ಒಂಜಿ